ಕುಮಾರ ಅಮ್ಮ ಮಹಿಷ ಅಮ್ಮ ಮೊದಲಾಗಿ ನಿನ್ನ ಪವಿತ್ರ ಪಾದ ಮಹಿಷಾಸುರನ ಸಾಷ್ಟಾಂಗ ಪ್ರಣಾಮಗಳು ತಾಯಿ. ಏಳು ಕಂದ ಕರೆದೆಯೋ ಹೌದು ಮಹಿಷ ಜೋಡಿದಾಪುರದ ರಾಜಾಂಗಣದಲ್ಲಿ ದೈತ್ಯ ವೀರರನ್ನು ಜೊತೆ ಸೇರಿಸಿ ಸಂತೋಷದಿಂದ ಕಾಲಹರಣವನ್ನು ಮಾಡುತ್ತಾ ಇದ್ದೆ. ಆ ಹೊತ್ತಿಗೆ ಹೆತ್ತ ತಾಯಿಯಾದಂತಹ ನಿನ್ನ ಕೂಗು ಕೇಳಿಸಿತು. ಮಗನೇ ಮಹಿಷ ವಾ ಕಂದ, ವಾ ಮಗನೇ ವಾ ಎಂಬುದಾಗಿ ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಬದಿಗೆ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನೋಡಿದ್ರೆ ಅಮ್ಮ ಕಂದ ಅಮ್ಮ ಕಂದ ಮಹಿಷ ಏನಿದು ತಾಯೇ? ಕಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ಹೇಳಮ್ಮ ಹೇಳ. ಇಂತಹ ಕಷ್ಟವನ್ನು ತಂದೊಡ್ಡಿದ್ದವರು ಯಾರು ತಾಯೇ? ಹರಿಯೋ ಶಂಕರನೋ ಮೇಲ್ ಸರಸಿಜೋದ್ಭವನು ಯಾರೇ ಆಗಿರಲಿ ನೀನು ಹೆದರಬೇಕಾಗಿಲ್ಲ. ದೃಢ ಸಮರ್ಥರಾಗಿಹ ತರಳ ವೈಷ ನಿನ್ನ ಎದುರಿಗೆ ಬಂದು ನಿಂತಿದ್ದೆ. ಏನಾಯ್ತಮ್ಮ ಏನಾಯ್ತಮ್ಮ? ಮುದ್ದು ಕಂದ ಕಂದ ನಮ್ಮ ಪಾಡುವೆ ತೀರಿದುದು ಮಗನೇ.
ಸುರಿಸುತ್ತಾ ಇದೆ. ಏನವ್ವ ಏನವ್ವ ಏನು ನಡೆದು ಹೋಯ್ತು? ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಿ ಕಂದ. ನಿನಗೂ ಕಣ್ಣೀರೇ? ಹೌದು. ಶೋಣಿತಾಪುರದ ಮಹಾರಾಣಿ ನೀನು, ಹಾ. ನಗು ನಗುತ್ತಾ ಇರಬೇಕಾದವರು. ಹಾ. ವಾ, ನನ್ನಲ್ಲಿ ಒಗಟು ನುಡಿಯೇ ಅಲ್ಲ, ಮತ್ತೆ ಜೀವನದುದ್ದಕ್ಕೂ ಗೋಳಿನ ಮತ್ತು ಪರಿಸ್ಥಿತಿ ನಮ್ಮನ್ನ ಆಯ್ತಲ್ಲ ಕಂದ. ನಿನಗೆ ಹೌದು ನನಗೆ ಅಂತದ್ದು ಏನ್ ನಡೆಯಿತಮ್ಮ ಕಂದ. ಅಮ್ಮ, ಇದಕ್ಕೆಲ್ಲ ಕಾರಣ ಉಂಟು. ಏನು? ಮೊನ್ನೆ ನಿನ್ನ ತಂದೆಯವರು ಹಾ. ದೇವಲೋಕವನ್ನು ಪ್ರವೇಶ ಮಾಡಿದ್ರು. ನಿನಗೆ ತಿಳಿದ ವಿಚಾರ. ಹಾ. ನನ್ನ ಲಪ್ಪ ಹೇಳಿ ಹೋದದ್ದು. ಹೌದು. ಹೇಗ ಬರ್ತೇನೆ ಮಗ? ಹಾ. ಇಲ್ಲೇ ಸಂತೋಷದಿಂದ ಕುಣಿದಾಡ್ತಾ ಇದೆ ಎಂಬುದಾಗಿ. ಹೌದು ಕಂದ. ಅಪ್ಪ ಹೋಗಿದ್ದಾರೆ. ಏನಾಯ್ತಮ್ಮ? ದೇವತೆಗಳ ಜೊತೆ ಕಾಡಾಕಾಡಿ ಹೋರಾಟವನ್ನು ಮಾಡಿದ್ರಂತೆ ಕಂದ. ಮಾಡಿದ್ರು. ಹಾ. ಹಾ. ಆ ಹೋರಾಟದ ಪರಿಣಾಮದಲ್ಲಿ ನಿನ್ನ ತಂದೆ ಜಯವನ್ನು ಸಂಪಾದಿಸಿಕೊಂಡ್ರು. ಅಲ್ಲಿಯ ಸುರಗತಿಯನ್ನು ಏರಿಕೊಂಡ್ರು ಕಂದ. ಅಮ್ಮ, ಕಂದ. ನಮ್ಮ ಬಯಕೆ ಅದೇ. ಹಾ. ಒಮ್ಮೆ ಯಾರು ಬೇಕು ಅದಲ್ಲಿ ಕುಳಿತುಕೊಳ್ಬೇಕಂತ. ಹೌದು. ನಿಮ್ಮ ಅಮ್ಮನ ಆಸೆ ಅದೇ, ಹಾ. ಅಪ್ಪನ ಆಸೆ ಅದೇ, ಹಾ. ನಿನ್ನ ಆಸೆ ಅದೇ, ನನ್ನ ಆಸೆ ಅದೇ. ಹೌದು. ಹಾಗಾದ್ರೆ ಈಗ ಸ್ವಾಧೀನ ಆಯ್ತಲ್ಲ, ಹಾ. ಇದು ಸಂತೋಷದ ವಿಚಾರ. ಹಾ. ನೀನ್ ಯಾಕಮ್ಮ ಕಣ್ಣೀರು ಸುರಿಸುವುದು? ದೇವಲೋಕದ ಪೀಠದಲ್ಲಿ ಏರಿ ಕುಳಿತುಕೊಂಡಂತಹ ಸಂದರ್ಭ, ಹಾ. ಸಂತೋಷವನ್ನು ಅನುಭವಿಸ್ತಾ ಇದ್ರು. ಹಾ. ಆದ್ರೆ ಕಂದ, ಹಾ. ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಕಂದ. ಏನಾಯ್ತಮ್ಮ? ಹೆಚ್ಚು ಕಾಲ ಉಳಿಯಲಿಲ್ಲ. ಏನಾಯ್ತು ತಾಯ? ಸಂಭ್ರಮಿಸ್ತಿರುವಂತಹ ಸಂದರ್ಭ ಅಲ್ಲಿಗೆ ಯಾವನೋ ಒಬ್ಬ ವೀರ ಬಂದನಂತೆ. ಅಮ್ಮ, ಹಾ. ಮುಕ್ಕೋಟಿ ದೇವತೆಗಳನ್ನು ಗೆದ್ದಂತಹ ನನ್ನ ಅಪ್ಪನಿಗೆ ಒಬ್ಬ ವೀರ ಏನು ಹಾಗೆಂದು ನಾನು ಕೂಡ ಭಾವಿಸಿಕೊಂಡಿದ್ದೆ. ಹಾ. ಆದ್ರೆ ಅವನ ಜೊತೆಯು ಕಾಡಾಕಾಡಿ ಹೋರಾಟವನ್ನು ಮಾಡಿದ್ರಂತೆ ನಿನ್ನ ತಂದೆ. ಹೋರಾಟದ ಪರಿಣಾಮ ನಿನ್ನ ತಂದೆ ಮರಳ ಕಂದ. ನಿನ್ನ ತಂದೆ ಇನ್ನಿಲ್ಲ ಕಂದ. ಅಮ್ಮ, ಚಿಂತಿಸಬೇಕಾಗಿಲ್ಲ. ಮಿಂಚು ಹೋದಂತಹ ಕಾರ್ಯಗಳಿಗೆ ಚಿಂತಿಸಿ ಪ್ರಯೋಜನ ಇದೆ. ಸಾಧನೆ ಮಾಡೋದಕ್ಕೆ ಹುಟ್ಟಿದಂತಹ ಮಹಿಷ ನಮಗೆ ವಿರೋಧಿಗಳು ದೇವತೆಗಳು. ಸನ್ಮಾತ್ರದಲ್ಲಿ ಅವರನ್ನು ಮುಗಿಸುವಂತೆ ಕೊಂದು ಯಾರು ಲಕ್ಷವೇನೆಗೆ ಮುತ್ತಣ್ಣನೆ ಸಮರಕ್ಕೆ ಬರಲಿ. ಲೆಕ್ಕಿಸುವ ಮಗ ನಾನಲ್ಲ. ತನಯನಾಡಿದ ನುಡಿಗೆ
ಮಾಲಿನಿ ಕಂದ ಬಾ ಕಂದ ಬಾ. ತನಯನಾಡಿದ ನುಡಿಗೆ ಮಾಲಿನಿಗೆ ಏನಾಯ್ತಮ್ಮ? ಮನದೇ ಹರುಷವನಂತು ನುಡಿದಳು ಸಂತೋಷವಾಯಿತು. ಹೇಗೆ ಹೇಗೆ? ಮನದೇ ಹರುಷವನಂತು ನುಡಿದಳು. ಯಾಕಮ್ಮ ನಿನಗೆ ಹರುಷವಾದದ್ದು? ಅಧಿವೇಶನ ಗೆಲ್ಲಬಹುದು ತಮ್ಮರೇ, ಅಧಿವೇಶನ ಗೆಲ್ಲಬಹುದು ತಮರದಿ ನಿನಗೆ ಘನಬಂದ ಯಾಕೆ ಕಂದ ನಿನಗೆ ಘನಬಂದಾಗ ಯಾಕೆ ಘನವಲ್ಲ? ವನಜನಾಭನು ಬರುವ ಕೃತಗದಿಗೆ ವನಜನಾಭನು ಬರುವ ಕೃತಗದಿ ಬಂದ್ರೆ ಅನವರತ ಸುಮನಸರ ಪಕ್ಷದಿ ಯಾರ ಪಕ್ಷ ಯಾರ ಪಕ್ಷ? ಅನವರತ ಸುಮನಸರ ಪಕ್ಷದಿ ಏನಮ್ಮ ಏನು? ನಿನಗೆ ಬೀಳುವಿನೊಂದು ವಿಧಿಯಲೇ ಪಡೆದು ವರಗಳನ್ನು ನನಗೆ ನಿನಗೆ ಬೀಳುವಿನೊಂದು ವಿಧಿಯಲೇ ಪಡೆದು ವರಗಳನ್ನು ತನಯನಾಡಿದ ನುಡಿಗಿ ಮಾಲಿನಿ ಏನಮ್ಮ ಹೇಗೆ? ಮನದಿ ಹರುಷವನ ನುಡಿದಳು ಕಂದ ಕಂದ ಮಗನೇ ಹೇಳಮ್ಮ ಹೇಳು. ಅಮ್ಮ ಅಮ್ಮ ಆ ಆಗಲಕ್ಕೆ ಮಗನೇ ಸೇರಿಸಮ್ಮ ಸೇರಿಸು. ಕಂದ ಆಗಲಕ್ಕೆ ಮಗನೇ ಕಂದ ಅಮ್ಮ ಓಡುವುದಿಲ್ಲ. ಅಮ್ಮ ಏನು ಅಡಿಟಾಯ್ತು ಹ? ಅಡಿಟಾಯ್ತು. ದೂರ ಮುಂದೆ ಯಾಕೆ ಅದು ನನಗೆ ಕೋಪ ಬಂದದ್ದು. ಕೋಪ ಬಂದದ? ಹೌದು ಗೊತ್ತಾಗಿದೆ. ಆದ್ರೆ ನೀನು ಹಾಡಿದ್ದು ಕೇಳಿ ಮಾತ್ರ ಕೋಪ ಸ್ವಲ್ಪ ಕಡಿಮೆ ಬಂತು. ಕಡಿಮೆ ಆಯ್ತಾ? ನೀ ಹೀಗೆ ಹಾಡ್ತಿ ಅಂತ ನನಗೆ ಇವತ್ತೇ ಗೊತ್ತಾಯ್ತು. ಹೌದಾ ಕಂದ? ಅಮ್ಮ ಹಾ. ರೋಷಾವೇಶದಲ್ಲಿ ನಾನಿದ್ದೇನೆ. ಹೌದೌದು. ನನ್ನ ತಂದೆಯನ್ನು ಕೊಂದಂತಹ ಯಕ್ಷ ಹಾ. ಮೂರು ಲೋಕದಲ್ಲಿ ಇಲ್ಲಿ ಅಡಗಿರಲಿ. ಹಾ. ಅವನನ್ನು ಕೊಂದು ಮುಗಿಸಿ ಹಾ. ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕೋ ಹಾಗೆ ನಾನು ಮಾಡಿ ಬರ್ತೇನೆ. ಅವಸರ ಸಲ್ಲದು. ಯಾಕೆ? ಅವಸರ ಅನರ್ಥಕ್ಕೆ ಕಾರಣವಾಗ್ತದೆ. ಅದೇನು? ಕಾರಣ ಉಂಟು ಕಂದ. ಏನು? ನಾವು ಶಾಂತ ರೀತಿಯಿಂದ ವರ್ತಿಸಿದ್ರೆ ನಮಗೆ ಜಯ ಒದಗಿ ಬರುವುದಕ್ಕೆ ಸಾಧ್ಯ ಉಂಟು ಕಂದ. ಆ ಕಡೆ ಶಾಂತಿ ಶಾಂತಿ ಅಂತ ಹೇಳಿದ್ರಿ ಏನಮ್ಮ? ಹೌದಲ್ಲ ಹೌದು. ಕಂದ, ಹಾ. ನೀನಾಡಿದ ನುಡಿಗಳನ್ನು ಕೇಳುವಾಗ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತೆ. ಓ ನೀನು ಅದನ್ನು ಹಾಡಿದ್ದ? ಹೌದೌದು. ತಲೆನಾಡಿದ ನುಡಿಗೆ ಮಾಲಿನಿ ಮನದಿ ಹರ್ಷ ಅಂತ ನುಡಿದಳು. ಯಾಕೆ ಹರುಷದ್ದು? ಆ ದೇವತೆಗಳನ್ನು ಸಮರ ಮುಖದಲ್ಲಿ ಬಗ್ಗು ಬಡಿಯುತ್ತೇನೆ. ಬಹುದು ಸಮರಾದಿ. ಹೌದಪ್ಪ, ಆ ದೇವಗೆ ಘನವಲ್ಲ. ನಿನಗೆ ದೇವತೆಗಳು ಹಾಗಾದ್ರೆ ಹೋಗ್ತೇನೆ. ಅವಸರ ಮಾಡಬಾರದು. ಯಾಕೆ? ಒಂದು ಕಾರಣ ಉಂಟು. ಏನು? ಅಂದ್ರೆ ಆ ದೇವತೆಗಳನ್ನು ಅನವರತವು ರಕ್ಷಿಸ್ತಾ ಇರುವವನು ಒಬ್ಬನಿದ್ದಾನೆ. ಅನವರತ ಸುಮನಸರ ಪಕ್ಷವಿ. ಅವನೇ ಹರಿ ಹರಿ ಹರಿನಾರಾಯಣ. ಹರಿನಾರಾಯಣ
ಹರಿನಾರಾಯಣ ಅಂತ ಕೂಡ ನನಗೆ ಸಿಟ್ಟು ಬಂದದ್ದು. ಹೌದಪ್ಪ, ನಾನು ಬಂದ ಮೇಲೆ ಹರಿನಾರಾಯಣನ ಸುದ್ದಿ. ನನಗೂ ಸಿಟ್ಟು ಬರ್ತದೆ. ಭಟ್ಟರೇ, ಅವ ಮೋಸಗಾರ, ಕಪಟಿ, ವಂಚಕ, ನಮ್ಮ ಸರ್ವನಾಶವನ್ನು ಬಯಸುವವ ಆ ಪಾಟಿ ಕಪಟಿ. ಹಾಗಾಗಿ ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅವ ಯಾವಾಗ ಹೇಗೆ ಬರ್ಲಿ ಅಮ್ಮ, ನನಗೇನು ತಾಯಿ, ನಾನೇನ್ ಮಾಡ್ಬೇಕು? ಆದ್ದರಿಂದ ನಾವು ಜಾಗೃತರಾಗಿರ್ಬೇಕು. ಜಾಗ್ರತೆ. ನೀನೊಂದು ಕೆಲಸ ಮಾಡ್ಬೇಕು ಕಂದ. ಅದೇ ನನಗೆ ಕೇಳುವೆ ಒಂದು. ನೀನು ನೇರವಾಗಿ ಕಾಂತಾರಕ್ಕೆ ಹೋಗ್ಬೇಕು. ಎಲ್ಲಿಗೆ? ಕಾಂತಾರಕ್ಕೆ. ಅಮ್ಮನ ಮಾತು ಕೇಳುವಾಗ ನಗು ಬರ್ತದೆ. ನಾನು ಕಾಂತಾರಕ್ಕೆ ಹೋಗ್ಬೇಕು. ಹೌದೌದು ಅಮ್ಮ, ಮೊದಲೊಮ್ಮೆ ನೀನು ಕಾಂತಾರಕ್ಕೆ ಹೋಗಿ ನೋಡಮ್ಮ, ನನ್ನ ಪರಿಸ್ಥಿತಿ ಹೀಗಾಗಿದೆ. ಇನ್ನು ನಾನು ಹೋಗಿ ಬಂದು ಏನಾಗುವುದಕ್ಕುಂಟು? ಆಗುದಿಲ್ಲ, ಒಳ್ಳೇದಕ್ಕಾಗಿ ಕಂದ, ಯೋಚನೆ ಮಾಡಬೇಕು. ಹಾಗಾಗಿ ಯಾಕೆ ಹೋಗ್ಬೇಕು? ಯಾಕೆ? ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡುವುದಕ್ಕಾಗಿ. ತಪಸ್ಸು ಒಲಿದು ಬಂದಂತಹ ಸಂದರ್ಭದಲ್ಲಿ ಬೇಕು ಬೇಕಾದಂತ ವರಗಳನ್ನು ನೀನು ಪಡೆದುಕೊಂಡು ಬರಬೇಕು. ಕೇಳಿ ಪಡೆದ ಮೇಲೆ ಮತ್ತೆ ನಿನಗೆ ಯಾರು ಲೆಕ್ಕಕ್ಕಿಲ್ಲ, ನಾವು- ಸರಿಸಾಟಿ ನೀನೆ. ನಾನು ಇದುವರೆಗೂ ಲೆಕ್ಕವೂ ಮಾಡಲಿಲ್ಲ, ನನಗೆ ಲೆಕ್ಕಕ್ಕೂ ಇಲ್ಲ. ಮಹೇಶ, ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು. ಏನಾದ್ರೂ ಕೊಡಮ್ಮ ವೆಚ್ಚಕ್ಕೆ. ಏನು ವೆಚ್ಚ ಅಲ್ಲ, ಬೇಕಾದಷ್ಟು ಅಲ್ಲಿ ಮಾಡಿಟ್ಟಿದ್ದೇನೆ, ಬೇಕಾದ್ರೆ ತಿಂದುಕೊಂಡು ಹೋಗು. ನಾನು ಆವಾಗ ಬಂದಿದ್ದೇನೆ, ಹಸಿವೆಯಲ್ಲಿ ಒದ್ದಾಡ್ತಾ ಇದ್ದೇನೆ. ನೀನು ಮಾತಾಡುವುದೇ ಬಿಟ್ಟು ನನಗೆ ಹೊಟ್ಟೆಗೆ ಏನು ಕೊಡುದು? ಹೋಗುವಾಗ ಹೊಟ್ಟೆ ತುಂಬಾ ತಿಂದು ಹೋಗು. ಈಗ ಪರಿಸ್ಥಿತಿ ಎಲ್ಲ ಹಾಳಾಗಿದೆ. ಬರುವಾಗ ಎಷ್ಟು ವರ್ಷ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಅಲ್ವಾ? ಸಮಯಕ್ಕೆ ಸರಿಯಾಗಿ ತಿಂದ್ರೆ ಹೊಟ್ಟೆ ಸರಿ ಇದ್ದಿದ್ದು. ಹೌದೌದು, ಆಯ್ತು. ಇದಕ್ಕೆಲ್ಲ ಇದಕ್ಕೆಲ್ಲ ಏಕಾಂತ ಬೇಕು. ಹೌದೌದೌದು. ಹಾಗಾಗಿ ಇದು ಪಟ್ಟದ ಕತ್ತಿ ನಿನ್ನ ರಕ್ಷಣೆಗಾಗಿ ಕೊಡ್ತಾ ಇದ್ದೇನೆ. ಇದು ಎಲ್ಲಿತ್ತಮ್ಮ? ಇದು ಅಲ್ಲಿ ಒಳಗೆ ಭಂಡಾರದಲ್ಲಿ. ಭಂಡಾರ. ಹೌದು, ಪರಂಪರೆ. ನಿನ್ನ ತಂದೆ ಹಿಡಿದುಕೊಂಡಿದ್ರು ಪರಂಪರೆ. ಅದು ಪರಂಪರೆ ಉಳಿಸಬೇಕು. ಯಾರಿಗೂ ಬೇಡದ ಪರಂಪರೆ ನಿನಗೆ ಬೇಕಲ್ಲ. ತಂದೆ ನಂತರ ನಿನಗೆ ಅಲ್ವಾ? ಹೌದು, ಸರಿ. ಹಾಗೆ ಅದು ನೀನೊಂದು ಕೆಲಸ ಮಾಡು. ಏನು? ಹೆತ್ತ ತಾಯಿ ಆಶೀರ್ವಾದ, ಒಂದು ಮುತ್ತು, ಒಂದಾಲಿಂಗ. ಆದಿತ್ತು ಕಂದ, ನಿನ್ನ ಭುಜದಂಡೆಯ ಮೇಲೆ ಜಯ ಸಿರಿಯು ಸದಾ ನಡೆಯುತ್ತಾ ಇರಲಿ, ವಿಜಯಶಾಲಿಯಾಗಿದೆ. ಮಾತೆಗೆ ಮಣಿದು ವಿಖ್ಯಾತ ಮಾಹಿಷನು ವಿಧಾತನ ತಪದೈವೆ ಎಂತ ಆತಕ್ಷಣ ಪೊರಟೈ ತಂದು ಪುಷ್ಕರ ಕ್ಷೇತ್ರವ ಬಹುತನೆ ಬಳಿಕು ಗಜವನ್ನು ಏರಿ ನನ್ನೊಡನೆ ಧುರ ಕೊಡುವುದಕ್ಕೆ ಮುಂದೆ ಆದೆಯಾ? ಸಾಮಾನ್ಯದವನೆಂದು ಭಾವಿಸಬೇಡ. ಮಾಲಿನಿಯ ಸುಕುಮಾರ ಮಹಿಷಾಸುರನೆಂಬುದಾಗಿ ನಾಮಧೇಯ. ತಂದೆಯಾದ ವಿದ್ಯುನ್ಮಾಲಿಯನ್ನು ಕೊಂದಂತಹ ಸೇಡು, ಶಂಕದುರ್ಗರಿಗೆ ಆದ ಅನ್ಯಾಯ ನನಗೆ ಬೇಕು. ಸುರ ಬಿಟ್ಟು
ಸ್ವರ್ಗದ ಬಿಟ್ಟ ಕೇಳ್ತಾ ಇದ್ದೀಯಲ್ಲ, ಹೌದು. ಇದು ಯಾರದ್ದು ಅಲ್ಲ, ಮತ್ತೆ ನನ್ನ ಸ್ವಂತದ್ದು. ನಿನ್ನದಾದ ಕಾರಣ ನಿನ್ನಲ್ಲಿ ಕೇಳಿ. ಹೌದಾ? 100 ಯಾಗಗಳನ್ನು ಗೈದು 3 ಮೂರ್ತಿಗಳನ್ನು ಮೆಚ್ಚಿಸಿ ಮನ್ವಂತರಾಧಿಪನಾಗಿ ಮೆರೀತಾ ಇದ್ದೇನೆ. ಇದನ್ನು ಕೇಳುವುದಕ್ಕೆ ಹೇಳುವುದಕ್ಕೆ ಇನ್ನೊಬ್ಬರಿಗೆ ಅಧಿಕಾರ ಇಲ್ಲ. ಒಂದು ವೇಳೆ ಮುಂದುವರಿದು ಬಂದ್ರೆ ನಿನ್ನ ಪರಿಗತಿ ಆಗಿತ್ತು. ಹೌದಾ? ನೋಡು ಕೈಯಲ್ಲಿ. ನನ್ನಲ್ಲಿ ಉಂಟು ವಜ್ರ. ಒಟ್ಟಿಗೆ ಹಾಕಿದ್ದು ಬೆನ್ನಿನಲ್ಲಿ. ಹೌದಾ? ನೋಡಿ. ನಿಮ್ಮ ಜಯ ಘೋಷ ಸಂತೋಷವಾಗಿದೆ. 14 ಲೋಕದ ದೊರೆ ಮುಖ್ಯರನ್ನು ಬರೆದಿದ್ದೇನೆ. ಅವರು ಓಡಿನಲ್ಲಿ ಹುಲ್ಲು ಹುಟ್ಟುವುದು ಸಾಧ್ಯವೇ ಇಲ್ಲ. ಆದ್ರೆ ಒಂದು ಕೆಲಸ ಮಾಡಬೇಕು. ಏನು? ಲೋಕಕ್ಕೆ ಹೋಗಿ ಪಂಚಮಹಾಪಾತಕಗಳನ್ನು ಮಾಡಿ ಇದಕ್ಕೆ ಬಂದ್ರೆ ಹೋಗಿ ಹೋಗಿ ಹೋಗಿ. ಓಹೋಯ್, ಅದ್ಯಾರಲ್ಲಿಬ್ಬರು ಸೂರ್ಯಚಂದ್ರರ? ನಿಮಗಾದರೂ ಸರಿ, ವಶನ ಆಜ್ಞೆಯನ್ನು ಮೀರಿ ಸಂಚರಿಸಿದ ಗೊತ್ತಾದ್ರೆ ನಿಮಗೂ ಕಠಿಣ ಶಿಕ್ಷೆ, ಜತನ ಎಚ್ಚರ. ಏನಿದು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಬರಿಯ ಉತ್ಪಾದಗಳನ್ನು ಕಣ್ಣು ಮುಂದೆ ಗೋಚರಿಸುತ್ತಾ ಇದೆ. ಒಬ್ಬಳಾಕೆ ನಾರಿ ಯುದ್ಧಕ್ಕಾಗಿ ಬಂದಿದ್ದಾಳಂತೆ. ಶಂಖದುರ್ಗರನ್ನು ಕಳುಹಿಕೊಟ್ರೆ ಅವರನ್ನೆಲ್ಲ ಕೊಂದು ಮುಗಿಸಿದ್ದಳಂತೆ. ರಣರಂಗಕ್ಕೆ ನಾನೇ ಧುಮುಕಬೇಕಾಗಿದೆ. ಮಣಿರಥವನ್ನು ಏರಿ ಆಯುಧವನ್ನು ಧರಿಸಿ ನಡೆಯುತ್ತೇನೆ ನೋಡು.
ಪೂಜೆ ಸಾಲದು ಎಂಬುದಾಗಿ ಕೇಸರಿಯನ್ನು ಏರಿ ನನ್ನ ಮುಂದೆ ದುರಕ್ಕೆ ನಿಂತೆಯ ನಾನೇ ಕಳುಹಿ ಕೊಟ್ಟಂತಹ ಶಂಕದುರ್ಗರನ್ನು ಯಾಕೆ ಬಂದೆ? ಈ ಶೋರಿತವರಿಗೆ ಯಾಕೆ ಬಂದೆ? ನಿನಗೂ ನನಗೆ ಏನು ದ್ವೇಷ? ದುಷ್ಟ ಬೇಡ. ಗರ್ವದಿಂದ ಮುಂದುವರೆದಂತಾದರೆ ಸುರರನ್ನು ಪಡೆಯುವುದಕ್ಕೂ ನಿನ್ನನ್ನು ತಡೆಯುವುದಕ್ಕಿಂತ
ಇದು ಶಾಂತಳಾದೆ. ದುಷ್ಟ ಮಹಿಷ ಹಾಗಾದ ಅನುಚರನ್ನು ಕೊಡುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸವನ್ನು ಭೂಲೋಕದಲ್ಲಿ ಶರನ್ನವರಾತ್ರಿಯಿಂದ ಆಚರಿಸಿಕೊಂಡು ಬರಲಿ. 10 ದಿನವಾದಂತಹ ಇಂದು ವಿಜಯ ನಮ್ಮ ಬಾರಿಗೆ ಆಯಿತು. ಈ ವಿಜಯೋತ್ಸವವನ್ನು ಇನ್ನು ಮುಂದಕ್ಕೆ ವಿಜಯದಶಮಿ ಎಂದು ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವ್ರ ಇಷ್ಟಾರ್ಥಗಳನ್ನು ಪೂರೈಸಿಕೊಡುತ್ತೇನೆ. ಸುರಪಾಲ, ನಾಗದ ಪೀಠ ಬರದಾಗಿದೆ, ಹೋಗಿ ನಾಲ್ಕು ಮಗನೇ. ಮುಂದೆ ದುಷ್ಟರಿಂದ ಕಷ್ಟವದಿಗೆ ಬಂದರೆ ಏನು ಮಾಡಬೇಕಮ್ಮ? ಕಂದ, ಮುಂದಕ್ಕೆ ಕಷ್ಟವದಿಗೆ ಬಂದರೆ ತುಹಿನಾಗಿರಿಯನ್ನೇ ಏರಿ ನನ್ನನ್ನೇ ಅನನ್ಯ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳು. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರಗಿರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ.